ಉಡುಪಿ ಜಿಲ್ಲೆಯಲ್ಲಿ ಐಪಿಎಲ್ ಸೇರಿದಂತೆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸುವವರಿಗೆ ಪೊಲೀಸರು ಈಗ ಚಳಿ ಬಿಡಿಸುತ್ತಿದ್ದಾರೆ. ಪದೇ ಪದೇ ಕಾನೂನು ಉಲ್ಲಂಘಿಸಿ ಬೆಟ್ಟಿಂಗ್ ದಂಧೆ ನಡೆಸುತ್ತಿದ್ದ ಬ್ರಹ್ಮಾವರದ ವ್ಯಕ್ತಿಯೊಬ್ಬನನ್ನ ಜಿಲ್ಲೆಯಿಂದಲೇ ಗಡೀಪಾರು ಮಾಡಲಾಗಿದೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿದ್ದ ಈತನ ಮೇಲೆ ಎಸ್ಪಿಯವರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಅಸಲಿಗೆ ಈ ಆರೋಪಿ ಯಾರು, ಈತನ ಹಿನ್ನೆಲೆ ಏನು? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬ್ರಹ್ಮಾವರ ತಾಲೂಕಿನ ವಾರಂಬಳ್ಳಿ ನಿವಾಸಿ ಭರತ್ ಜಯರಾಮ್ ದಾಸ್ ಎಂಬುವನೇ ಗಡೀಪಾರಾದ ವ್ಯಕ್ತಿ. ಈತ ಕೋಟಾ ಮತ್ತು ಕುಂದಾಪುರ ಭಾಗದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಜಾಲವನ್ನ ಹರಡಿಕೊಂಡಿದ್ದ. ಈತನ ವಿರುದ್ಧ ಈಗಾಗಲೇ 3 ಕೇಸುಗಳಿದ್ದು, ಒಂದು ಕೇಸ್ನಲ್ಲಿ ಶಿಕ್ಷೆಯೂ ಆಗಿದೆ. ಆದ್ರೆ ಈತ ತನ್ನ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಉಡುಪಿ ಎಸ್ಪಿಯವರು ಗುರುವಾರ ಈತನನ್ನ ಗಡೀಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಈತನನ್ನ ಈಗ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಕೆಂಗೇರಿಗೆ ಗಡೀಪಾರು ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲು ಯಾವುದೇ ಅಕ್ರಮ ದಂಧೆಗಳನ್ನ ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನ ಈ ಗಡೀಪಾರು ಆದೇಶದ ಮೂಲಕ ನೀಡಲಾಗಿದೆ. ಯಾರೇ ಆಗಲಿ ಬೆಟ್ಟಿಂಗ್ ಸೇರಿದಂತೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅವರಿಗೂ ಇಂತಹದ್ದೇ ಶಿಕ್ಷೆ ಕಾದಿದೆ ಅನ್ನೋದು ಸ್ಪಷ್ಟ. ಜಿಲ್ಲೆಯ ಇಂತಹ ಪ್ರಮುಖ ಕ್ರೈಮ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.